ಹರೇ ಶ್ರೀನಿವಾಸ. ಇವತ್ತು ನಾನು ಡೈರೆಕ್ಟು ವ್ಲಾಗಿಗೆ ಬರ್ತಾಯಿದ್ದೀನಿ. ಕೃಷ್ಣನ ಅಲಂಕಾರ ಎಲ್ಲ ಹಾಕ್ತಾ ಇಲ್ಲ. ನೆಲ್ಲಿಕಾಯಿದು 2 ಯೂಸ್ ಈ ಬೇಸಿಗೆಗೆ ಹೇಗೆ ಯೂಸ್ ಮಾಡ್ಕೊಳ್ಬೋದು ಅಂತ ನೋಡ್ಕೊಡ್ತಾ ಬರೋಣ. ಈ ನೆಲ್ಲಿಕಾಯಿ ಏನು ಗೊತ್ತಾ, ವಿಟಮಿನ್ ಸಿ ಮತ್ತು ಬಿ ಕಾಂಪ್ಲೆಕ್ಸ್, ಕಬ್ಬಿಣ ಸತ್ವ ಇದು ಫುಲ್ಲಾಗಿರುತ್ತೆ. ಈ ಬೇಸಿಗೆಯಲ್ಲಿ ಸ್ವಲ್ಪ ಸುಸ್ತೆಲ್ಲ ಆಗುತ್ತೆ ನೋಡಿ, ಅದಕ್ಕೆಲ್ಲ ಇದು ತುಂಬಾ ಹೆಲ್ಪ್ ಆಗುತ್ತೆ. ಫಸ್ಟ್ ನೋಡಿ, ಒಂದು ಚಟ್ಪಟ ಅಂತ ಒಂದು ಸಾರು ಮಾಡೋಣ, ಆನಂತರ ಜ್ಯೂಸ್ ಮಾಡೋಣ. ಇದು ಜ್ಯೂಸ್ ನೋಡ್ಬೋದು. ಈಗ ಸಾರು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ನೋಡಿ, ಸಾರಿಗೆ ಒಂದು 4 ನೆಲ್ಲಿಕಾಯಿಯಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಬೀಜ ತೆಗೆದಿಟ್ಕೊಂಡಿದ್ದೀನಿ ನೋಡಿ. ಆನಂತರ ಅದಕ್ಕೆ ಮೇಯ್ನ್ ಬೇಕಾಗಿರೋ ಜೀರಿಗೆ ಪುಡಿ ಮತ್ತು ಪೆಪ್ಪರ್ ಪುಡಿನೂ ಆಗುತ್ತೆ, ಪೆಪ್ಪರು ಆಗುತ್ತೆ. 2 ಕಾಯಿಮೆಣಸು, ಒಂದು 2 ಎಸಳಷ್ಟು ಕರಿಬೇವಿನ ಸೊಪ್ಪು, ಉಪ್ಪು, ಬೆಲ್ಲ, ಇದೆಲ್ಲ ಬೇಕದಕ್ಕೆ. ನೋಡ್ಬೋದು ನೀವಿಲ್ಲಿ ಇಂಗು ಸ್ವಲ್ಪ ಕಡಿಮೆ ಆಯಿತು ಅಂತ ನಾನು ಆನಂತರ ಹಾಕ್ಕೊಂಡೆ ಆ್ಯಕ್ಚುಲಿ. ನೋಡಿ, ಇದನ್ನೆಲ್ಲ ಮಿಕ್ಸಿಗೆ ಇದು ಬೆಲ್ಲ ಬಿಟ್ಟು ಬಾಕಿದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಳ್ಳಿ, ನುಣ್ಣಗೆ ರುಬ್ಕೊಳ್ಳಿ ಅಷ್ಟೇ. ಮತ್ತು ಇನ್ನೇನು ಮಾಡಬೇಕು ಅಂತ ಹೇಳಿಲ್ಲ. ಅದನ್ನ ಏನು ಚೆನ್ನಾಗಿರುತ್ತೆ ಗೊತ್ತಾ, ಸುಮ್ಮನೆ ಕೂತ್ಕೊಂಡು ಬಿಸಿ ಬಿಸಿಯಾಗಿ 1 ಲೋಟೆ ಹಾಕ್ಕೊಂಡು ಕುಡಿದ್ರೆ ಸಾಕು. ಹೊಟ್ಟೆ ಈ ಬೇಸಿಗೆನಲ್ಲಿ ಹೊಟ್ಟೆ ಡರಾಡರು ಆಗೋದು ಎಲ್ಲ ಕಡಿಮೆ ಆಗುತ್ತೆ, ಇಳಿ ಓಡ್ದಂಗೆ ಆಗುತ್ತೆ ನೋಡಿ ಹೊಟ್ಟೆನಲ್ಲಿ. ಅದಕ್ಕೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ ಇದು. ಆನಂತರ ಏನು ಗೊತ್ತಾ, ನೆಲ್ಲಿಕಾಯಿ ಉಂಟು, ದಿನಕ್ಕೊಂದು ನೆಲ್ಲಿಕಾಯಿ ತಿನ್ನಬೇಕು ನಾವು ಆ್ಯಕ್ಚುಲಿ. ನೆಲ್ಲಿಕಾಯಿ ಮತ್ತು ಜೇನುತುಪ್ಪ ದಿವಸಕ್ಕೆ ಸ್ವಲ್ಪ ಆದರೂ ತಿಂತಾ ಬರಬೇಕು, ಇದು ಆಯುರ್ವೇದ ಪ್ರಕಾರ. ಇದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ಒಂದು ಸಲ ತರಿ ಪುಡಿ ಮಾಡಿಕೊಂಡು ಆನಂತರ ನೀರು ಹಾಕ್ಕೊಂಡು ರುಬ್ಕೊಳ್ಳಿ. ಹೊಟ್ಟೆ ಹಾಳಾಗುತ್ತೆ ನೋಡಿ ಕೆಲವರಿಗೆ, ಅಂಥವರಿಗೆಲ್ಲ ಇದು ತುಂಬಾ ಹೆಲ್ಪ್ ಆಗುತ್ತೆ. ಮಾಡಿ ನೋಡಿ ಒಂದು ಸಲ. ನಾನು ಪ್ಲೇನು ವ್ರತದ್ದು ಒಂದು ಸಲ ಮಾಡಿ ತೋರಿಸಿದೆ. ಇದು ವ್ರತದ್ದಲ್ಲ, ಇದು ನಾರ್ಮಲಾಗಿ ನಾವು ಯಾವತ್ತು ಬೇಕಾದ್ರೆ ಮಾಡುವಂಥ ರೆಸಿಪಿ ಇದು. ಎಲ್ಲ ಹಾಕಿ ಒಂದು ಪಾತ್ರೆಗೆ ಹಾಕಿ ಅದನ್ನ ಕುದಿಯೋಕ್ಕೆ ಇಟ್ಬಿಡಿ. ಅದಕ್ಕೆ ಸ್ವಲ್ಪ ಬೇಕಾದಷ್ಟು ನೀರು ಹಾಕ್ಕೊಳ್ಳಿ, ಅರಶಿನೂ ಹಾಕ್ಕೊಳ್ಳಿ, ಆ ಉಳಿದಿದ್ದ ಬೆಲ್ಲನೂ ಹಾಕ್ಕೊಂಡು ಎಲ್ಲನೂ ಒಂದು ಕುದಿ ಬರಕ್ಕೆ ಬಿಡಿ. ತುಂಬಾ ಸುಲಭವಾಗಿ ಮಾಡುವಂಥದ್ದು, ಬಟ್ ರುಚಿ ಅಂತೂ ಭಾಳ ಚೆನ್ನಾಗಿರುತ್ತೆ ನೋಡಿ. ಅದಕ್ಕೆ ಈ ಕೊತ್ತಂಬರಿ ಸೊಪ್ಪಿತ್ತಲ್ಲ, ಕಾಡು ಕೊತ್ತಂಬರಿ ಸೊಪ್ಪು, ಅದನ್ನೂ ಹಾಕ್ಕೊಂಡೆ ನಾನು. ಒಂದು ಕುದಿಯೋಕ್ಕೆ ಬಿಟ್ಬಿಡಿ. ಅದನ್ನ ಕುದ್ದಾಗ ಸ್ವಲ್ಪ ಅದು ದಪ್ಪ ಬರುತ್ತೆ ನೋಡಿ, ನೀವು ಕಾಣ್ಬೋದು ದಪ್ಪ ಬಂದಿದ್ದು, ಸ್ವಲ್ಪ ದಪ್ಪ ಬರುತ್ತೆ. ಇದನ್ನ ಕುಡಿಯೋಕ್ಕೂ ಆಗುತ್ತೆ, ಅನ್ನಕ್ಕೆ ಹಾಕ್ಕೊಂಡು ಊಟ ಮಾಡೋಕ್ಕೂ ಆಗುತ್ತೆ. ಇದು ಸ್ವಲ್ಪ ಖಾರ ಎದುರಿರಬೇಕು, ಸಿಹಿ ನಾರ್ಮಲ್ ಆಗಿರಬೇಕು ಇದಕ್ಕೆ. ಆನಂತರ ಜೀರಿಗೆ, ಕರಿಬೇವಿನ ಸೊಪ್ಪು, ಸ್ವಲ್ಪ 1-2 ಪೆಪ್ಪರ್ ಹಾಕ್ಕೊಂಡು ಒಗ್ಗರಣೆ ಕೊಡಿ. ಬೇಕಾದ್ರೆ ಕೆಂಪು ಮೆಣಸೆಲ್ಲ ಹಾಕ್ಕೋಬೋದು, ನಾನು ಅದೆಲ್ಲ ಹಾಕ್ಕೊಂಡಿಲ್ಲ ನೋಡಿ. 2 ಕಾಳು ಪೆಪ್ಪರ್ ಹಾಕ್ಕೊಂಡಿಲ್ಲಿ ಒಗ್ಗರಣೆಗೆ, ಅದು ತುಂಬ ಚೆನ್ನಾಗಿ ಘಮ ಕೊಡುತ್ತೆ. ಜೀರಿಗೆನ ಹುರಿದು ಪುಡಿ ಮಾಡ್ಕೊಂಡು ಅದು ಹಾಕ್ಕೋಬೇಕು ರುಬ್ಬೇಕಿದ್ರೆ. ಪೆಪ್ಪರು ಹಾಗೆಯೇ ಹಾಕಿದರೆ ಒಳ್ಳೆಯದು. ನಿಮಗೆ ತೋರಿಸ್ಲಿಕ್ಕೋಸ್ಕರ ನಾನು ಈ ಥರ ಮಾಡ್ತಾಯಿದ್ದೀನಿ. ಪೆಪ್ಪರ್ ಹುರಿದಿದ್ದು ಇಲ್ಲ ಅಂತಂದು ನೋಡಿ, ಈ ಸಲ ಒಗ್ಗರಣೆಗೆ 1-2 ಪೆಪ್ಪರ್ ಹಾಕಿ ಒಗ್ಗರಣೆಗೆ ಹಾಕಿದರೆ ಸಾಕು. ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದರೆ ಸೂಪರ್ ಆಯಿತಾ. ಯಾವತ್ತು ಬಾಯಿ ಕೆಟ್ಟಾಗ ರಾತ್ರಿ ನಮಗೆ ಹೆವಿ ಊಟ ಬೇಡ ಅಂತನ್ನೋರಿಗೆ, ಈ ಆನಂತರ ಬ್ಯಾಚುಲರ್ಸ್ ಎಲ್ಲ ಇದ್ದಾರಲ್ವ, ಈ ಥರ ಒಂದು ಅಡುಗೆ ಮಾಡಿಕೊಂಡು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೋಡ್ಬೋದು. ಹೇಗಾಯಿತು ಹೇಳಿ ಇವತ್ತಿನ ವಿಡಿಯೋ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು. ನೋಡಿ, ಅದು ನೋಡಿದ್ರೇ ಬಾಯಲ್ಲಿ ನೀರು ಬರ್ತಾ ಉಂಟು. ನಿರ್ಪಟ್ಟು ಸಾರು ಬಟ್ಟಿದ್ದು ಅಷ್ಟು ಚೆನ್ನಾಗಿರುತ್ತೆ ನೋಡಿ. ಪಕ್ಕದಲ್ಲಿ ಜ್ಯೂಸು ರೆಡಿ ಇದೆ ನೋಡಿ. ಹೇಗೆ ಮಾಡೋದು ಅಂತ ನೋಡೋಣ ಜ್ಯೂಸು ನೋಡಿ. ಫಸ್ಟಿಗೆ ನನ್ನ ಹತ್ರ ಪುದೀನ ಇತ್ತು, ಸ್ವಲ್ಪ 2-3 ದಿವಸ ಆಗಿತ್ತು ತಂದು, ಸ್ವಲ್ಪ ಬಾಡಿತ್ತು. ಅದು ನೋಡಿ ಮಿಕ್ಸಿಗೆ ಹಾಕ್ಕೊಂಡು 1 ಪೀಸ್ ಅದೇ ಕಾಡು ಕೊತ್ತಂಬರಿ ಸೊಪ್ಪು ಅದನ್ನು ಹಾಕ್ಕೊಂಡೆ. ಆನಂತರ ನೋಡಿ 1-2 ಎಸಳಷ್ಟು ಕರಿಬೇವಿನ ಸೊಪ್ಪು, ನೆಲ್ಲಿಕಾಯಿ, ಇದನ್ನೆಲ್ಲ ಒಟ್ಟಿಗೆ ಹಾಕ್ಕೊಂಡು ರುಬ್ಕೊಳ್ಳಿ. ಈ ಕರಿಬೇವಿನ ಸೊಪ್ಪು, ನೆಲ್ಲಿಕಾಯಿ, ಈ ಜೀರಿಗೆ ಪುಡಿ, ಇದೆಲ್ಲ ಈ ಬೇಸಿಗೆಯಲ್ಲಿ ನಮಗೆ ತುಂಬ ರಿಫ್ರೆಶ್ಮೆಂಟ್ ಕೊಡುತ್ತೆ. ಇವನ್ ಪುದೀನ ಕೂಡ ನೋಡಿ. ಅದಕ್ಕೆ ಸ್ವಲ್ಪ ಜೀರಿಗೆ ಪುಡಿ, 1/4 ಚಮಚೆಯಷ್ಟು, ನಾನು 4 ಲೋಟಷ್ಟು ಇದು ಜ್ಯೂಸ್ ಮಾಡಿದ್ದಕ್ಕೆ ಇಷ್ಟೆಲ್ಲ ಹಾಕ್ಕೊಂಡಿದ್ದೀನಿ. ಆನಂತರ 1 ಚಿಟಿಕೆ ಬ್ಲ್ಯಾಕ್ ಸಾಲ್ಟ್, ಅದು ಇಲ್ಲ ಅಂತಂದರೆ ನಾರ್ಮಲ್ ಉಪ್ಪು 1 ಚಿಟಿಕೆ ಹಾಕ್ಕೊಂಡು ಅದನ್ನ ರುಬ್ಕೊಳ್ಳಿ. ನೀರು ಹಾಕ್ಕೊಂಡು ರುಬ್ಕೊಂಡು ಅದನ್ನ ಸೋಸಿ ತೆಕ್ಕೊಳ್ಳಿ.
ನೀಟಾಗಿ ಸೋಸಿ ತೆಕ್ಕೊಳ್ಳಿ ಅದನ್ನ. ಆನಂತರ ಅದೇ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ಬೆಲ್ಲ ಹಾಕ್ಕೊಂಡು ರುಬ್ಕೊಳ್ಳಿ. ಬೆಲ್ಲ ಮಾತ್ರ ನಿಮಗೆ ಬೇಕಾದಷ್ಟು ಹಾಕಿ, ಇದಕ್ಕೆ ಒಂದು ಸ್ವಲ್ಪ ಪೆಪ್ಪರು ಹಾಕಿದರೆ ತುಂಬ ಚೆನ್ನಾಗಾಗತ್ತೆ. ಆಮೇಲೆ ಬೇಕಾದ್ರೆ ಒಂದು ಚಿಕ್ಕ ಪೀಸ್, ಒಂದು 1/4 ಇಂಚಷ್ಟು ಶುಂಠಿ ಕೂಡ ಹಾಕೋಬೋದು. ತುಂಬ ಹಸಿವು ಕಡಿಮೆ ಇದೆ ಅಂತ ಅನ್ನೋರು ಆ ಥರ ಎಲ್ಲ ಮಾಡಿ ನೋಡಿ. ಪುನೊಂದ್ಸಲ ನೀರು ಹಾಕಿ ಬೆಲ್ಲ ಹಾಕ್ಕೊಂಡು ರುಬ್ಕೊಂಡು ಸೋಸ್ಕೊಂಡೆ. ಅದನ್ನ ಡೀಟೇಲಾಗಿ ತೋರಿಸಿಲ್ಲ, ಇದೇ ಥರ ಪ್ರೊಸೀಜರ್ ಅದು. ಯಾವುದೇ ಕಾರಣಕ್ಕೂ ಇದಕ್ಕೆಲ್ಲ ಸಕ್ಕರೆ ಬಳಸೋಕ್ಕೆ ಹೋಗಬೇಡಿ. ಬೆಲ್ಲನೂ ಅಷ್ಟೇ ತುಂಬ ಹೆಲ್ಪ್ ಆಗುತ್ತೆ. ಈ ಕೈಕಾಲು ಸೆಳೆಯೋದು, ಸುಸ್ತಾಗೋದು, ಇದಕ್ಕೆಲ್ಲ ಈ ರೆಸಿಪಿ ಅಥವಾ ಜ್ಯೂಸ್ಗಳೆಲ್ಲ ತುಂಬ ಹೆಲ್ಪ್ ಆಗುತ್ತೆ. ಸಾರು, ಜ್ಯೂಸು, ಹಸಿವೆಲ್ಲ ಅಂತ ಅನ್ನೋರಿಗೆ, ಕಬ್ಬಿಣ ಸತ್ವ ಕೊರತೆ ಇರುವವರಿಗೆಲ್ಲ ಇದು ಹೆಲ್ಪ್ ಆಗುತ್ತೆ. ನೆಲ್ಲಿಕಾಯಿ ಅಂತೂ ಭೂಲೋಕದ ಅಮೃತ ಅಂತಲೇ ಹೇಳ್ಬೋದು ಅದನ್ನ. ಅಷ್ಟು ಔಷಧೀಯ ಗುಣಗಳನ್ನು ಹೊಂದಿದೆ ಅದು. ಒಂದ್ಸಲ ಹಿಂಡಿ ತೆಗೆದು ಅದಕ್ಕೆ ನೀರು ಹಾಕ್ಕೊಂಡು ಎಲ್ಲ ಸತ್ವಗಳು ಬಂದುಬಿಡುತ್ತೆ ಅದರಲ್ಲಿ. ಆಮೇಲೆ ಆ ಹಿಂಡಿದ್ದನ್ನು ತೆಗೆದು ಎಸಿಬೋದು, ಕೆಳಗಿದ್ದ ಜ್ಯೂಸನ್ನು ನೀಟಾಗಿ ಕುಡಿಬೋದು. ಬೇಕಾದ್ರೆ ನೀವು 3 ಸಲ ಕೂಡ ನೀರು ಹಾಕಿ ಅದನ್ನು ರುಬ್ಕೊಂಡು ಹೀಗೆ ಸೋಸ್ಕೊಂಡು ತೆಕ್ಕೊಳ್ಳಿ. ನೋಡಿ ಈ ಥರ. ನೋಡಿ ಜ್ಯೂಸ್ ಹಾಕ್ಕೊಂಡು ಅದಕ್ಕೆ 1-2 ಪೀಸ್ ಐಸ್ ಕ್ಯೂಬ್ ಹಾಕ್ಕೊಂಡು ಸರ್ವ್ ಮಾಡಿ. ತುಂಬಾ ಚೆನ್ನಾಗಾಗತ್ತೆ. ರಿಫ್ರೆಶಿಂಗ್ ಜ್ಯೂಸ್ ರೆಡಿ ಆಯಿತು. ನಾನು ಪದೇ ಪದೇ ಹೇಳಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ, ಬಟ್ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಆಮೇಲೆ ಯಾವುದಾದ್ರು ಟಿಪ್ಸ್ ಹೇಳಿಲ್ಲ ಅಂತಂದರೆ ಕನ್ಫ್ಯೂಷನ್ ಮಾಡ್ಕೋಬೇಡಿ. ನೋಡಿ ರೆಡಿಯಾಗಿಯೇ ಬಿಡ್ತು ನಮ್ಮ ಜ್ಯೂಸು. ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ ನೋಡಿದರೆ, ಆ ಕಲರ್ ನೋಡಿದ್ರೇ ಕುಡಿಬೇಕು ಅಂತ ಅನಿಸುತ್ತೆ. ಆ ಪೆಪ್ಸಿ, ಕೋಕೋ-ಕೋಲಾ ಕಂಪೇರ್ ಮಾಡಿದರೆ ಇದು ಮನೆಯಲ್ಲಿ ಮಾಡಿದ್ದು ಎಷ್ಟು ಟೇಸ್ಟಿಯಾಗಿ ಬರುತ್ತೆ ಗೊತ್ತಾ. ನೋಡಿ, ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.